ಕೊಂಕಣ ಎಂದರೆ ವಾಯುವ್ಯ ಟರ್ಕಿಯಲ್ಲಿ ಕಂಡುಹಿಡಿಯಲಾದ ಗ್ಲೋಬೆಕ್ಲಿಟೆಪ್ ಕಟ್ಟಡವು ಮಾನವನ ಕಟ್ಟುಗೆ ತಂತ್ರಜ್ಞಾನದ ಕಾಲವನ್ನು 11 ವರ್ಷ ಹಿಂದಕ್ಕೆ ಒಯ್ದಿದೆ. ಗ್ಲೋಬೆಕ್ಲಿಟೆಪ್ ಎಂಬ ಇದನ್ನು 1960ರಲ್ಲಿ ಕಂಡುಹಿಡಿಯಲಾಯಿತು. ಆದರೆ ಅದರ ಸರಿಯಾದ ಅಧ್ಯಯನ ನಡೆದದ್ದು 1990ರಲ್ಲಿ. ಇದು ಕ್ರಿಸ್ತಪೂರ್ವ 9000ಕ್ಕೆ ಸೇರಿದೆ. ಈಗ ಇದು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದೆ. ಇದರ ಸುಣ್ಣದ ಕಲ್ಲಿನ ಕಂಬಗಳು ಟಿ ಅಕ್ಷರದ ಆಕಾರದಲ್ಲಿವೆ. ಬೇಟೆಗಾರ ಮತ್ತು ಕಾಡು ಸಂಗ್ರಹ ಜನಾಂಗವು ಇದನ್ನು ಆರಾಧನಾ ಸ್ಥಳವಾಗಿ ಕಟ್ಟಿದೆ ಎಂಬುದು ಸಂಶೋಧಕರ ಅಭಿಪ್ರಾಯ. ಸಿಂಹ, ಹಾವು ಎಂದು ಹಲವಾರು ಪ್ರಾಣಿಗಳ ಚಿತ್ರ ಕೊರೆಯಲಾಗಿದೆ. ಕೆಲವು ಕಲ್ಲುಗಳು 50 ಟನ್ ಭಾರವಿದ್ದು ಅದನ್ನು ಕೂರಿಸಿದ ತಂತ್ರಜ್ಞಾನ ಅಸ್ಪಷ್ಟವಾಗಿದೆ. VNR Gold.